ವಿಶ್ವಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಗಣರಾಜ್ಯೋತ್ಸವದ ಪರೇಡ್ ಕಾರ್ಯಕ್ರಮಕ್ಕೆ ಭಾಗವಹಿಸುವುದನ್ನು ತಿರಸ್ಕರಿಸುವುದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ವಿಭಾಗೀಯ ಸಂಚಾಲಕರಾದ ಶೇಖರ್ ಹೆಚಮಾಡಿ ಖಂಡಿಸಿದ್ದಾರೆ. ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಸುಮಾರು 2000 ವರ್ಷಗಳಿಂದ ಶೋಷಣೆಗೊಳಪಟ್ಟ ಸಮುದಾಯವು ಮನುವಾದಿಗಳ ವರ್ಣಾಶ್ರಮ ನೀತಿಯಿಂದಾಗಿ ಅಪಮಾನಿತರಾಗಿ ಬದುಕನ್ನು ಕಳೆದುಕೊಂಡು ಮನುಕುಲದ ಒಳಿತಿಗಾಗಿ ಧಾರ್ಮಿಕ ಜಾಗೃತಿ ಮತ್ತು ಹೋರಾಟವನ್ನು ನಡೆಸಿ ಸ್ವಾಭಿಮಾನದ ಬದುಕಿಗೆ ದಾರಿ ತೋರಿಸಿ ವಿಶ್ವಗುರುಗಳಾಗಿ ಗುರುತಿಸಿಕೊಂಡವರು ನಾರಾಯಣ ಗುರುಗಳು. ಇದೀಗ ಸರ್ಕಾರ ದ್ವೈತ ಪಂಥದ ಶಂಕರಾಚಾರ್ಯರನ್ನ ಓಲೈಸಿ ನಾರಾಯಣ ಗುರುಗಳನ್ನು ತಿರಸ್ಕರಿಸಿರುವುದು ಖಂಡನೀಯ ಎಂದು ಹೇಳಿದರು. ಇನ್ನು ಜನವರಿ 26ರಂದು ಗಣರಾಜ್ಯೋತ್ಸವ ದಿನದಂದು ಬಿಲ್ಲವ ಮಹಾಮಂಡಲದ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಉಭಯ ಜಿಲ್ಲೆಗಳಲ್ಲಿ ಹಮ್ಮಿಕೊಂಡ ಸ್ವಾಭಿಮಾನ ಜಾಥಾಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪೂರ್ಣ ಬೆಂಬಲವನ್ನು ನೀಡಲಿದೆ ಎಂದು ಹೇಳಿದರು. ನಾನು ಶೇಖರ್ ಹೆಚಮಾಡಿ. ಜನವರಿ 26 ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂಥ ಸಂವಿಧಾನ ಜಾರಿಯಾದಂಥ ದಿನ. ಈ ಬಾರಿಯ ದಿಲ್ಲಿಯಲ್ಲಿ ನಡೀತಕ್ಕಂಥ ಒಂದು ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಸಮಾಜ ಸುಧಾರಕ, ಶೋಷಿತ ಜನಗಳ ನಾಯಕ, ಗುರುಗಳು ಆದಂಥ ನಾರಾಯಣ ಗುರುಗಳ ಒಂದು ಸ್ತಬ್ಧ ಚಿತ್ರವನ್ನು ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ. ಇದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸ್ತದೆ. ಸುಮಾರು 2000 ವರ್ಷಗಳವರೆಗೆ ಈ ದೇಶದಲ್ಲಿ ಈ ಸಮುದಾಯವನ್ನು, ಶೋಷಿತ ಸಮುದಾಯವನ್ನು ಪಶು ಪಕ್ಷಿಗಳಿಗಿಂತಲೂ ಕಡೆಯಾಗಿ ಕಂಡಂಥ ಮನುವಾದಿಗಳ ಮನಸ್ಸು ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಬಹಿಷ್ಕರಿಸುವುದರ ಮೂಲಕ ಮತ್ತೆ ಬಟಾಬಯಲಾಗಿದೆ. ಅದಕ್ಕಾಗಿ ಈ ದೇಶದ ಸಂವಿಧಾನದ ಆಶಯಗಳು ಈಡೇರಿಸುವಲ್ಲಿ ಒಗ್ಗಟ್ಟಾಗಿ ಶೋಷಿತ ಜನ ಹೋರಾಟ ಮಾಡಬೇಕಾಗಿದೆ. 26ರಂದು ಬಿಲ್ಲವ ಮಹಾಮಂಡಲದ ಮೂಲಕ ನೇತೃತ್ವದಲ್ಲಿ ಉಭಯ ಜಿಲ್ಲೆಯಲ್ಲಿ ನಡೀತಕ್ಕಂಥ ಇದನ್ನು ಖಂಡಿಸಲಿಕ್ಕಾಗಿ ಜಾಥಾ ಕಾರ್ಯಕ್ರಮ ನಡೀತಾ ಉಂಟು. ಇದಕ್ಕೆ ದಲಿತ ಸಂಘರ್ಷ ಸಮಿತಿ ಸಂಪೂರ್ಣ ಬೆಂಬಲ ನೀಡುತ್ತದೆ ಎಂಬುದನ್ನು ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ.